ಪ್ರಸ್ತುತ ದೇಶದಲ್ಲಿ ಹೆಚ್ಚಿನ ಜನರನ್ನು ಬಾಧಿಸುತ್ತಿರುವಂಥ ಒಂದು ಕಾಯಿಲೆ ಕ್ಯಾನ್ಸರ್. ಪ್ರತಿನಿತ್ಯ ಹಲವು ಸಾವಿರ ಜನರು ಈ ರೋಗಕ್ಕೆ ಬಲಿಯಾಗುತ್ತಿದ್ದಾರೆ. ಇದನ್ನು ಪೂರ್ಣ ಗುಣಪಡಿಸುವಂಥ ಮದ್ದು ಇನ್ನೂ ಕೂಡ ಕಂಡು ಹಿಡಿಯಲಾಗದಿದ್ದರೂ ಕೂಡ ಅದರ ಇರುವಿಕೆ ಗೊತ್ತಾದಾಗ ಅದನ್ನು ಪ್ರತಿಬಂಧಿಸುವಂಥ ಹಲವು ಮದ್ದುಗಳು ಬಳಕೆಯಲ್ಲಿವೆ. ಆದರೆ ಈ ಎಲ್ಲ ಮದ್ದುಗಳ ಬಳಕೆಯಿಂದ ವ್ಯಕ್ತ ಪರಿಣಾಮ ಕಟ್ಟಿಟ್ಟ ಬುತ್ತಿ. ಆದರೆ ಈ ಬಗ್ಗೆ ಮುನ್ನೆಚ್ಚರಿಕೆಯಾಗಿ ಯಾವುದೇ ವಯೋಮಾನದವರು ತಕ್ಕೊಳ್ಳಬಹುದಾದಂಥ ಒಂದು ಮನೆಮದ್ದು ಇದೆ. ಇದು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟು ಬಳಕೆಯಲ್ಲಿದೆ. ಇದಕ್ಕೆ ಬೇಕಾಗುವಂಥ ವಸ್ತು ಗೋಧಿ. ಇದನ್ನು ತಯಾರಿಸುವ ವಿಧಾನ ಹೇಗೆ? ಒಂದು ಮುಷ್ಟಿ ಹಸಿ ಗೋಧಿಯನ್ನು ಬೆಳಿಗ್ಗೆ ಹೊತ್ತಿಗೆ ನೀರಿನಲ್ಲಿ ನೆನೆ ಹಾಕಬೇಕು. ರಾತ್ರಿ ಹೊತ್ತಿಗೆ ಅದರ ನೀರಿನಂಶವನ್ನು ತೆಗೆದು ಅದೇ ಪಾತ್ರೆಯಲ್ಲಿ ಮರುದಿನ ಸಂಜೆ ತನಕ ಇಟ್ಟರೆ ಅದು ಮೊಳಕೆ ಬರುತ್ತದೆ. ನಂತರ ಒಂದು ಸ್ವಲ್ಪ ಅಗಲದ ರಂಧ್ರ ಮಾಡಬಹುದಾದಂಥ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಟ್ಟಲು ಅಥವಾ ಅದೇ ಮಾದರಿಯ ಯಾವುದೇ ವಸ್ತುವಿನಲ್ಲಿ ತೆಂಗಿನ ನಾರನ್ನು ಚೂರು ಚೂರು ಮಾಡಿ ಹರಡಿ ಅದರಲ್ಲಿ ಮೊಳಕೆಯೊಡೆದಂಥ ಗೋಧಿಯನ್ನು ಹರಡಿ ನೀರು ಹಾಕಬೇಕು. ನೀರು ಪಾತ್ರೆಯಲ್ಲಿ ನಿಲ್ಲಬಾರದು, ಅದನ್ನು ಖಾಲಿ ಮಾಡಬೇಕು. ಈ ಪಾತ್ರೆಗೆ ಪ್ರತಿನಿತ್ಯ ಬೆಳಿಗ್ಗೆ ನೀರು ಹಾಕಬೇಕು. 7 ದಿನಗಳಾದಾಗ ಗೋಧಿಯ ಸಸಿ ಬೆಳೆದಿರುತ್ತದೆ. ಈ ಸಸಿಗಳನ್ನು ತೆಗೆದು ತೊಳೆದು ಮಿಕ್ಸಿಯಲ್ಲಿ ಹಾಕಿ ಅದರ ರಸವನ್ನು ತೆಗೆಯಬೇಕು. ರಸವನ್ನು ತೆಗೆದು ನಂತರ ಸೋಸಿ ಅದನ್ನು ಕುಡಿಯಬೇಕು. ಅದರ ರಸವನ್ನು ಮೊದಲೇ ತಯಾರಿಸಿಡಬಾರದು. ಅದನ್ನು ಸೇವಿಸುವ ಹೊತ್ತಿಗೆ ತಯಾರಿಸಿ ತಕ್ಷಣ ಸೇವಿಸಬೇಕು. ಈ ರಸ ಹಸಿ ರಸವಾಗಿರುವುದರಿಂದ ಅದರ ಸೇವನೆ ವಾಕರಿಕೆ ರೀತಿಯ ಭಾವನೆಗೆ ಕಾರಣವಾಗುವುದರಿಂದ ಮಧ್ಯಾಹ್ನ ಊಟದ ನಂತರ, ಸಂಜೆ ಟೀ ಕಾಫಿ ಸೇವಿಸಿದ ಅರ್ಧ ಗಂಟೆಯ ನಂತರ ಸೇವಿಸಿದರೆ ಉತ್ತಮ. ಒಂದು ಹೊತ್ತಿಗೆ ಅರ್ಧ ಲೋಟದಷ್ಟು ರಸವನ್ನು ಸೇವಿಸಬೇಕು. ಮುನ್ನೆಚ್ಚರಿಕೆಯ ರೂಪದಲ್ಲಿ ಈ ಮದ್ದನ್ನು ಸೇವಿಸುವವರು ವಾರಕ್ಕೆ 1 ಬಾರಿ ಸೇವಿಸಬಹುದು. ಕ್ಯಾನ್ಸರ್ ರೋಗದ ಲಕ್ಷಣ ಇರುವವರು ಪ್ರತಿನಿತ್ಯ ಸೇವಿಸಬೇಕು. ಪ್ರತಿನಿತ್ಯ ಸೇವಿಸುವವರು ಒಟ್ಟು 7 ಟ್ರೇಗಳಲ್ಲಿ 1 ದಿನದ ಅಂತರದಲ್ಲಿ ಗೋಧಿ ಬೀಜವನ್ನು ಹಾಕಿ ಅದರ ಸಸಿಯನ್ನು ಬೆಳೆಸಿಕೊಳ್ಳಬೇಕು. ಕ್ಯಾನ್ಸರ್ ತಡೆಗಟ್ಟಲು ಇದೊಂದು ಅತ್ಯುತ್ತಮ ಮದ್ದೆಂದು ತಿಳಿಯಲಾಗಿದೆ.